ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಟಿ ಆರ್ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಕಾರ್ಯ ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಅನಘ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೊಡೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವ. ಹಾಯ್ ಅನಘ, ಕಾರ್ಯಕ್ರಮ ಸ್ವಾಗತ. ಹೇಗಿದ್ದೀರಾ? ಹುಷಾರಿದ್ದೀರಲ್ಲ? ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಾ? ಇವತ್ತು ರಾಗಿ ಮೋದಕ ಮತ್ತು ಬೇಬಿಕಾರ್ನ್ ಗಾರ್ಲಿಕ್ ಮಂಚೂರಿ ಮಾಡ್ತೀವಿ. ಓಕೆ, ರಾಗಿ ಮೋದಕ ಮತ್ತು ಬೇಬಿಕಾರ್ನ್ ಗಾರ್ಲಿಕ್ ಮಂಚೂರಿ ಅಲ್ಲ, ಒಂದು ಖಾರ ಒಂದೊಂದು ಸ್ವೀಟ್ ಅಂತ ಹೇಳ್ಬೋದಲ್ಲ. ಓಕೆ, ಎರಡು ಮಾಡೋಕ್ಕೆ ಯಾರಿಗೂ ಹೋಗುವ. ಎಸ್, ಈಗ ಫಸ್ಟಿಗೆ ಯಾವುದು ಮೋದಕ ಮಾಡುವ ಚಾನ್ಸಸ್ ಕಾಣ್ತಾ ಉಂಟು ಅಲ್ಲಿ. ಖರ್ಜೂರ ಎಲ್ಲ ಕಾಣ್ತಾ ಉಂಟಲ್ಲ. ಓಕೆ, ಏನೆಲ್ಲ ತಗೊಂಡಿದ್ರು ಮೋದಕಕ್ಕೆ? ಖರ್ಜೂರ ಓಕೆ, ಇಡೀ ಮತ್ತೆ ಪೀಸ್ ಮಾಡಿದೆ, ಮತ್ತೆ ಗೋಡಂಬಿ, ಪಿಸ್ತಾ, ಬೆಲ್ಲ ಎಲ್ಲವನ್ನು ಹಾಕಿ. ಇದು ಯಾವುದು ಪುಡಿ? ಮತ್ತೆ ಬಾದಾಮ್, ರಾಗಿ ಮೋದಕಕ್ಕೆ ರಾಗಿ ಹೌದು, ರಾಗಿ ಮೋದಕ. ಓಕೆ, ರಾಗಿ ಮೋದಕ ಅಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಫಸ್ಟಿಗೆ ಪ್ಯಾನ್ ಬೇಕಾ? ಅಂದರೆ ಈಗ ರಾಗಿಯನ್ನು ಹುರ್ಕೊಳ್ತೀರಾ? ಡ್ರೈ ಫ್ರೂಟ್ಸ್ ಮತ್ತು ರಾಗಿ. ಓಕೆ, ಸ್ಟವ್ ಉರಿಸ್ಬೇಕಲ್ಲ. ನಿಮ್ಮ ಮನೆಯಲ್ಲೆಲ್ಲ ನೀವೇ ಅಡುಗೆ ಮಾಡೋದಾ? ನಮ್ಮನೆಗೆ ಹೆಲ್ಪ್ ಎಲ್ಲ ಮಾಡ್ತೀರಾ? ಓಕೆ, ಇದಕ್ಕೆ ತುಪ್ಪ. ಓಕೆ, ತುಪ್ಪ ಅಂತ ಬಂದಾಗ ಕೇಸರಿಯವರ ಶುದ್ಧ ಹಸುವಿನ ತುಪ್ಪ. ಎಷ್ಟು, ಒಂದು ಸ್ಪೂನ್ ಸಾಕಾ? ಓಕೆ, ಈಗ ಡ್ರೈ ಫ್ರೂಟ್ಸ್ ಹಾಕೊಳ್ತೇನೆ. ಹಾಂ, ಓಕೆ. ಇದು ಫಸ್ಟಿಗೆ ಬಾದಾಮ್ ಹಾಕಿದ್ರಲ್ಲ? ಹಾಂ, ಹೌದು, ಎಲ್ಲ ಮಿಕ್ಸ್ ಮಾಡಿ. ಆಮೇಲೆ ಗೋಡಂಬಿ ಎಲ್ಲವನ್ನು ಚಿಕ್ಕ ಕಟ್ ಮಾಡಿದ್ರಲ್ಲ? ಹೌದು, ಪೀಸಸ್ ಮಾಡಿ. ಅದು ಪಿಸ್ತಾ. ಓಕೆ, ಡ್ರೈ ಫ್ರೂಟ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು, ವಾಲ್ನಟ್ಸ್ ಎಲ್ಲ. ಹಾಂ, ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದಲ್ಲ. ಹಾಂ, ಇದೆಲ್ಲ ಎಂತ ಫ್ರೈ ಮಾಡಿ ಒಂದು ಸೈಡಲ್ಲಿ ಇಡೋದಾ ಅಥವಾ ಒಟ್ಟಿಗೆ ಮಾಡೋದಲ್ಲ? ಫ್ರೈ ಮಾಡಿದಾಗೆ ಪೀಸಸ್ ಬೇಕಿದ್ರೆ ನಾವು ಪೀಸಸ್ ಹೀಗೆ ಮಾಡೋದು. ಮತ್ತೆ ಏಜ್ ಆದ ತಿನ್ಲಿಕ್ಕಾಗದಿದ್ದರೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಮಿಕ್ಸ್ ಮಾಡ್ಬೋದು. ಓಕೆ, ಹಾಂ, ಹಾಗೂ ಮಾಡ್ಬೋದಲ್ಲ? ಹೌದು. ಓಕೆ, ಹಲ್ಲಿ ಇಲ್ಲದವರಿಗೆ ಅಂತ ಹೇಳೋದು ಇಂಡೈರೆಕ್ಟ್ ಆಗಿ. ಓಕೆ, ಇದೀಗ ಫ್ರೈ ಆಗ್ತಾ ಬಂತು. ಹೌದು, ಪರಿಮಳ ಕೂಡ ಬರ್ತಾ ಉಂಟಲ್ಲ. ಗೋಡಂಬಿ ಗ್ಯಾಸ್ ಆಫ್ ಮಾಡಿ ಓಕೆ ಶಿಫ್ಟ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿಲ್ಲ? ಹಾಂ, ಅದೀಗ ತಣ್ಣಗಾಗೋ ತನಕ ನಾವು ರಾಗಿಯನ್ನು ಫ್ರೈ ಮಾಡ್ಕೊಳ್ಳಿ. ರಾಗಿಯನ್ನು ಫ್ರೈ ಮಾಡಬೇಕಾ? ಹಾಗಾದರೆ ವಾಪಸ್ ಒಲೆ ಒರೆಸ್ಬೇಕಲ್ಲ? ಹೌದು. ಇದಕ್ಕೆ ವಾಪಸ್ ತುಪ್ಪನೇ ಹಾಕೋದಾ? ಬೇಡ, ಹಾಗೆ ಡ್ರೈ ಆಗಿ. ಡ್ರೈ. ಓಕೆ, ಈಗ 1 ಕಪ್ ರಾಗಿ ಹಿಟ್ಟು ತಗೊಂಡಿದ್ದೇನೆ, ರಾಗಿ ಹಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ಲೋ ಆಗಿರುವ? ಹಾಂ, ಸ್ಲೋ ಆಗಿ. ಗೋಡಂಬಿ ಇದು ಪರಿಮಳ ಎಲ್ಲ ಹಾಗೆ ಬರ್ತಾ ಉಂಟಲ್ಲ? ಹೌದು. ನೀವು ಚಿಕ್ಕದಿರುವಾಗ ಈ ಗೋಡಂಬಿಯನ್ನೆಲ್ಲ ಸುಟ್ಟು ತಿನ್ನೋದೆಲ್ಲ ಉಂಟಾ? ಹಾಂ, ಹೌದು. ಹಾಂ, ಚಿಕ್ಕದಿರುವಾಗ ಒಲೆಗೆಲ್ಲ ಹಾಕಿ ಅದನ್ನು ಗುಜ್ಜಿ ತಿನ್ನೋದೆಲ್ಲ, ಗೋಡಂಬಿ ಇದ್ದಿದ್ರೆ ತಿನ್ನೋದೆಲ್ಲ ಉಂಟಲ್ಲ? ಹೌದು, ಅಣ್ಣನ ಮನೆಗೆ ಹೋದಾಗ. ಹಾಂ, ಆ ಥರ ಎಲ್ಲ ಉಂಟಲ್ಲ. ಮೋದಕ ಮಾಡಲಿಕ್ಕೆ ರಾಗಿನೇ ಯೂಸ್ ಮಾಡೋದು ಅಥವಾ ಬೇರೆ ಏನಾದರೂ? ಬೇರೆ ಯೂಸ್ ಮಾಡ್ತಾರಾ? ಹೀಗೆ ಮೋದಕ ಮಾಡೋದಾದರೆ ಗೋಧಿ ಹಿಟ್ಟಲ್ಲಿ ಕೊಬ್ಬರಿ ಇದ್ದೆಲ್ಲ ಸ್ಟಫಿಂಗ್ ಎಲ್ಲ ಮಾಡಿ. ಹಾಂ, ಓಕೆ. ಇಲ್ಲಾಂದರೆ ನಾವು ಹೀಗೆ ರಾಗಿ ಮಾಡ್ಬೋದಾ? ಹಾಂ, ಹೌದು. ಓಕೆ, ಈಗ ಇದು ಹುರಿಯೋಷ್ಟೊತ್ತು ಡ್ರೈ ಫ್ರೂಟ್ಸನ್ನು ಪೌಡರ್ ಮಾಡ್ಕೊಳ್ಳಿ. ಓಕೆ, ಅಂದರೆ ಇದು ಮಾಡುವಾಗ ಅಂದರೆ ಡ್ರೈ ಫ್ರೂಟ್ಸನ್ನು ಈಗ ಮಿಕ್ಸ್ ಮಾಡಬೇಕಾ? ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಸುಮ್ಮನೆ ಕೂತ್ಕೊಂಡು ನಿಂತ್ಕೊಂಡು ನೋಡೋದು ಬೇಡ ಅಂತ ಹೇಳ್ತಿದ್ದೀರಲ್ಲ? ಗುಡ್. ಈಗ ಇದರಲ್ಲೊಂದು 2 ಸ್ಪೂನ್ ಅಷ್ಟು ಡ್ರೈ ಫ್ರೂಟ್ಸ್ ತೆಗೊಳ್ತೇನೆ. ಹಾಂ, ಓಕೆ. ಓಕೆ, ಈಗ ಇದನ್ನೆಲ್ಲ ಪೌಡರ್ ಮಾಡಿಕೊಡ್ಬೇಕಲ್ಲ? ಫುಲ್ ಡ್ರೈ ಅಲ್ಲ? ಹಾಂ, ಸ್ವಲ್ಪ ಡ್ರೈ ಸಾಕು, ಮತ್ತೆ ಖರ್ಜೂರ ಆ್ಯಡ್ ಮಾಡಲಿಕ್ಕೆ. ನಾವು ಫ್ರೈ ಮಾಡಿದ ಕಾರಣ ಸ್ವಲ್ಪ ಜಾಸ್ತಿನೇ ಪುಡಿ ಆಗ್ತದಲ್ಲ? ಇಷ್ಟ ಓಕೆ? ಹಾಂ, ಸಾಕು. ಈಗ ಅದಕ್ಕೆ ನಾವು ಖರ್ಜೂರ ಆ್ಯಡ್ ಮಾಡ್ಕೊಳ್ಳಿ. ಖರ್ಜೂರ, ಹಾಂ, ಓಕೆ. ಖರ್ಜೂರ ತೆಳುವಾಗಲೇ ನೋಡಿ ಆಸಕ್ತಿ, ಹಾಗೆ ತಿನ್ನಲಿಕ್ಕೆ ಚಂದ ಅಲ್ಲ? ಓಕೆ, ಬೆಲ್ಲ ಸಕ್ಕರೆ ಯೂಸ್ ಮಾಡೋದು ಬೇಡ ಆದರೆ ಖರ್ಜೂರನೇ ನಮಗೆ ಜಾಸ್ತಿ ಯೂಸ್ ಮಾಡ್ಬೋದು, ಅದರಲ್ಲಿ ಸ್ವೀಟ್ ಬರ್ತದೆ. ಇಷ್ಟು ಸಾಕಲ್ಲ? ಹಾಂ, ಸಾಕು. ಇದೀಗ ಫ್ರೈ ಆಗಿದೆ, ಶಿಫ್ಟ್ ಮಾಡ್ಕೊಳ್ತೀವಿ. ಗ್ಯಾಸ್ ಆಫ್ ಮಾಡಿ. ರಾಗಿಗೆ ಏನು ಹಾಕಿಲ್ಲ ಅಂದರೆ ಅದು ಡ್ರೈ ಆಗಿ ಉಂಡೆ ಮಾಡೋದು, ಅದೇನು ಮೋದಕ ಮಾಡೋದಾ? ಹೌದು, ತುಪ್ಪ ಆ್ಯಡ್ ಮಾಡಿ ತುಪ್ಪ ಪಾಕದಲ್ಲಿ. ಓಕೆ,
ಓಕೆ, ಈಗ ನಾವು ಅದನ್ನು ಪಾಕಕ್ಕೆ ಇಟ್ಕೊಳ್ಳೋ ಬೆಲ್ಲ ಪಾಕ. ರಾಗಿ ಅಂತೂ ಫ್ರೈ ಆಗಿದೆ, ಹಾಗಾದರೆ ಒಲೆ ಒರೆಸ್ಬೇಕಲ್ಲ? ಹಾಂ ಆ್ಯಕ್ಚುಲಿ ಮೋದಕ ಮಾಡಲಿಕ್ಕೆ 2-3 ಸಲ ಒಲೆ ಒರೆಸ್ಬೇಕಲ್ಲ ಹೌದು. ಎಲ್ಲವನ್ನು ಫ್ರೈ ಮಾಡಲಿಕ್ಕೆ? ನೀರು ಹಾಂ, ನೀರು ಹಾಕಬೇಕಾ? ನೀರು ಹಾಕ್ಬೇಕು ಸ್ವಲ್ಪ. ಮತ್ತು ನೀವು ತುಪ್ಪದಲ್ಲಿ ಅಂತ ಹೇಳಿದ್ರಿ, ಫಸ್ಟಿಗೆ ನೀರಲ್ಲಿ ಫ್ರೈ ಮಾಡಿ ಆಮೇಲೆ ಹೌದು, ಗಟ್ಟಿಯಾದಾಗ ಬೆಲ್ಲ ಪಾಕ ಬರಿಸಿ ಹಾಂ ಮತ್ತೆ ಬೆಲ್ಲ ಹಾಕ್ಲಿಕ್ಕುಂಟಲ್ಲ? ಓಕೆ ಶೂರ್. ಈಗ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ತೀವಿ. ಓಕೆ, ಸ್ವೀಟ್ ಸಾಕಾಗುತ್ತಾ ಅಷ್ಟು? ಸಾಕು. ಡ್ರೈ ಫ್ರೂಟ್ಸ್ ಮತ್ತು ಖರ್ಜೂರ ಸ್ವೀಟ್ ಇರ್ತದೆ. ಹಾಂ, ಖರ್ಜೂರ ಇದೆಯಲ್ಲ ಅದು ಕೂಡ ಸ್ವಲ್ಪ ಸ್ವೀಟ್ ಇದೆ. ಮೋದಕ್ಕೆಲ್ಲ ಏನು ಹಬ್ಬದ ದಿವಸ ಎಲ್ಲ ಮಾಡೋದಾ ಹೇಗೆ? ಯಾವ ಟೈಮಲ್ಲಿ? ಹಬ್ಬದ ದಿವಸ ಮಾಡ್ಬೋದು. ಕೃಷ್ಣ ಜನ್ಮಾಷ್ಟಮಿ ಈ ಥರ ಎಲ್ಲ ಬಂದಾಗ ಮಾಡ್ಕೊಳ್ಬೋದಾ? ಚೌತಿ ಚೌತಿಗೆ ಮಾಡ್ಬೋದಲ್ಲ? ಓಕೆ, ಈಗೂ ಕೂಡ ಮಾಡ್ಕೊಳ್ಬೋದು. ಹೀಗೆ ಮಾಡ್ಕೊಳ್ಬೋದು. ಓಕೆ, ಇದಕ್ಕೇನು ಕುದಿ ಬರುವಾಗ ನಾವು ಇದನ್ನು ಆ್ಯಡ್ ಮಾಡ್ಕೊಳ್ತೀವಿ, ಡ್ರೈ ಫ್ರೂಟ್ಸ್ ಎಲ್ಲ. ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಬೇಕಲ್ಲ? ಕುದಿ ಈಗ ಬಂತಲ್ಲ? ಕುದಿ ಬಂತು. ಓಕೆ, ನಾವೀಗ ಪೌಡರ್ ಮಾಡಿಕೊಂಡು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡುವ. ಆ್ಯಡ್ ಮಾಡೋದಲ್ಲ? ಪಿಸ್ತಾ, ಆಮೇಲೆ ಏನೆಲ್ಲ ಪಿಸ್ತಾ, ಬಾದಾಮ್, ಗೋಡಂಬಿ, ಖರ್ಜೂರ. ಖರ್ಜೂರ ಕೂಡ ಹಾಕ್ತಿರಲ್ಲ? ಓಕೆ, ಬೆಲ್ಲವೇ ಹಾಕೋದು ಅಥವಾ ಏನು ಸಕ್ಕರೆ ಕೂಡ ಹಾಕ್ಕೊಳ್ಬೋದು? ಸಕ್ಕರೆ ಬೇಕಿದ್ರೆ ಸಕ್ಕರೆ ಹಾಕ್ಬೋದು, ಆ್ಯಕ್ಚುಲಿ ಆದರೆ ಅವಾಯ್ಡ್ ಮಾಡಲಿಕ್ಕೆ ಬೆಲ್ಲ ಮತ್ತು ಖರ್ಜೂರನ್ನೇ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೇನು ರಾಗಿ ಹಿಟ್ಟು ಓಕೆ, ಆ್ಯಡ್ ಮಾಡಿ ಆ್ಯಡ್ ಮಾಡ್ಕೊಳ್ಳೋದಲ್ಲ? ಸಿಮ್ಮಲ್ಲಿ ಇಟ್ಕೊಳ್ಳುವ. ಓಕೆ, ಇದು ಹೀಗೆ ಆಗುವಾಗ ಇದಕ್ಕೆ 2 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳುವ. ಓಕೆ, ನೀರು ಆವಿ ಆದ ತಕ್ಷಣ ತುಪ್ಪ ಆ್ಯಡ್ ಮಾಡಿ. ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು? 1 ಸ್ಪೂನಾ? 2 ಸ್ಪೂನ್ ಹಾಕೊಳ್ಳಿ. 2 ಸ್ಪೂನ್ ಬೇಕಲ್ಲ? ನೀವು ರಾಗಿಯಿಂದ ಮುದ್ದೆ ಎಲ್ಲ ಮಾಡಿದ್ದೀರಾ ಮನೆಯಲ್ಲಿ? ಇಲ್ಲ, ಅಮ್ಮ ಮಾಡ್ತಾರೆ. ಅಮ್ಮ ಮಾಡ್ತಾರಾ? ಅದೆಲ್ಲ ಮಾಡುವಾಗ ಅದೆಲ್ಲ ನ್ಯಾಕ್ ಅಲ್ಲ, ಹೌದು, ರಾಗಿ ಮುದ್ದೆ ಮಾಡೋದು ಇದೆಲ್ಲ. ಇದು ಮಾತ್ರ ರಾಗಿಯಿಂದ ಮೋದಕ ಮಾಡ್ತಿದ್ದೀರಾ? ಇದಕ್ಕೆ ಇಷ್ಟ ಆಯಿತು. ಇದನ್ನು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತೀವಿ. ಆಫ್ ಮಾಡುವ? ಆಫ್ ಮಾಡುವ. ಈಗ ಶಿಫ್ಟ್ ಮಾಡ್ಕೊಳ್ತೀವಿ. ಓಕೆ, ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕಲ್ಲ? ಹಾಂ, ಈಗ ಪೀಸ್ ಮಾಡಿದ ಖರ್ಜೂರ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಂ ಹಾಂ ಹಾಂ, ಆಲ್ರೆಡಿ ನಾವು ಖರ್ಜೂರವನ್ನು ಮಿಕ್ಸ್ ಮಾಡಿದ್ದೇವೆ, ಪೇಸ್ಟ್ ಮಾಡಿದ್ದೇವೆ. ಇದು ಬಾಯಿಗೆ ಹಾಗೆ ಸಿಗಲಿ ಅಂತಿದೆಯಲ್ಲ? ಹೌದು. ಈಗ ಮೋದಕದ ಮೌಲ್ಡ್ ತೊಗೊಂಡಿದ್ದೇನೆ. ತಗೊಂಡಿದ್ದೀರಲ್ಲ? ಈಗ ಒಂದೊಂದೇ ರೆಡಿ ಮಾಡ್ಕೊಳ್ಳೋದಲ್ಲ? ಹೌದು, ಲೈಟಾಗಿ ಅದಕ್ಕೆ ತುಪ್ಪ ಸವರಿ. ಹಾಂ, ತುಪ್ಪ ಹಾಕಬೇಕಲ್ಲ? ಓಕೆ, ಆ ಥರ ಎಲ್ಲ ಲಾಕ್ ಮಾಡಿ ಮಾಡಬೇಕಲ್ಲ? ಲಾಕ್ ಮಾಡಿ ಮತ್ತು ಸ್ಟಫಿಂಗನ್ನು ಅದಕ್ಕೆ ಹಾಕೊಳ್ಳಿ. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದು ಹಾಗಾದ್ರೆ ಈಗ? ಹೌದು. ಓಕೆ, ತುಪ್ಪ ಹಾಕಿದ ಕಾರಣ ಚೆನ್ನಾಗಿ ಇದು ಬರುತ್ತಲ್ಲ? ಈಗ ಆಲ್ಮೋಸ್ಟ್ ಆಗಿದೆ. ಆಲ್ಮೋಸ್ಟ್ ರೆಡಿ ಅಲ್ಲ? ಹಾಂ, ಈಗ ನಮಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಟಿದ್ದೀರಲ್ಲ? ಹಾಂ. ಓಕೆ, ಇನ್ನು ಸರ್ವ್ ಮಾಡಲಿಕ್ಕಲ್ಲ? ಸರ್ವ್ ಮಾಡಿ. ಇದನ್ನು ಸರ್ವಿಂಗ್ ಪ್ಲೇಟ್ ಓಕೆ, ಶಿಫ್ಟ್ ಈಗ ಮಾಡಿ. ಸರ್ವ್ ಮಾಡೋದಲ್ಲ? ರಾಗಿ ಮೋದಕ ರೆಡಿ ಆಗಿದೆ. ರೆಡಿ ಆಗಿದೆಲ್ಲ ರಾಗಿ ಮೋದಕಲ್ಲ? ನೋಡುವಾಗಲೇ ಚೆನ್ನಾಗಿ ಬಂದಿದೆ ಅಂತ ಕಾಣ್ತಾ ಉಂಟು. ಜೊತೆಗೆ ಡ್ರೈ ಫ್ರೂಟ್ಸ್ ಸೈಡಲ್ಲಿ ಇಟ್ಟಿದ್ದಾರಲ್ಲ, ಗೊತ್ತಾಗಲಿಕ್ಕೆ ಏನೆಲ್ಲ ಡ್ರೈ ಫ್ರೂಟ್ಸ್ ಹಾಕಿದೆ ಅಂತೇಳಿ. ಓಕೆ, ನಾರ್ಮಲ್ ಆಗಿ ಏನು ಹಬ್ಬ ಹರಿದಿನ ಎಲ್ಲ ಬಂದಾಗ ಈ ಥರದ್ದು ಇರುತ್ತೆ, ಇಲ್ಲಾಂದರೆ ಈ ಫ್ರೀ ಟೈಮಲ್ಲಿ ನಾವು ಈ ಥರ ರಾಗಿ ಮೋದಕ ಮಾಡಿ ತಿನ್ಬೋದಲ್ಲ? ಓಕೆ, ಟೇಸ್ಟ್ ನೋಡುವ? ಟೇಸ್ಟ್ ನೋಡಿ. ಓಕೆ, ಯಾರಾಗವರು ಸಾಕಾಗಿರುವಂತಹ ರಾಗಿ ಮೋದಕ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ತಿನ್ನಲಿಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು.
ರಾಗಿ ಮೋದಕ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಗೋಡಂಬಿ, ಬಾದಾಮಿ ಹಾಗೂ ಪಿಸ್ತಾ ಚೂರುಗಳನ್ನ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಖರ್ಜೂರ ಸೇರಿಸಿ ಪುಡಿ ಮಾಡಿಟ್ಟುಕೊಳ್ಳಿ. ಆ ನಂತರ 1 ಕಪ್ ರಾಗಿ ಹಿಟ್ಟನ್ನು ಘಮ ಬರುವವರೆಗೂ ಹುರಿಯಿರಿ. ಬಳಿಕ ಸ್ವಲ್ಪ ನೀರಿಗೆ ಬೆಲ್ಲ ಸೇರಿಸಿ ಕುದಿಸಿ, ಕುದಿ ಬಂದ ನಂತರ ಪುಡಿ ಮಾಡಿದ ಪಿಸ್ತಾ ಬಾದಾಮ್ ಪುಡಿ, ರಾಗಿ ಪುಡಿ ಸೇರಿಸಿ ಹುರಿಯುತ್ತಾ ಬೇಯಿಸಿ. ನೀರು ಹೀರಿಕೊಂಡ ನಂತರ 1-2 ಚಮಚದಷ್ಟು ತುಪ್ಪ ಹಾಕಿ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ಖರ್ಜೂರದ ಚೂರುಗಳನ್ನ ಸೇರಿಸಿ ಮೋದಕ ಕಟ್ಟಿಕೊಳ್ಳಿ. ಈಗ ರುಚಿಕರವಾದ ಹಾಗೂ ಆರೋಗ್ಯಕರವಾದ ರಾಗಿ ಮೋದಕ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.